ದುಬೈನಿಂದ ಮಂಗಳೂರಿಗೆ ವಿಮಾನದಲ್ಲಿ ಬಂದ ವ್ಯಕ್ತಿಯಲ್ಲಿ ಕೊರೋನಾ ಸೋಂಕು ಪತ್ತೆಯಾಗಿರುವ ಹಿನ್ನೆಲೆಯಲ್ಲಿ ಮಂಗಳೂರಿನಲ್ಲಿ ಆತ ತಿರುಗಾಡಿದ ಸ್ಥಳಗಳಲ್ಲಿ ತಪಾಸಣೆ ನಡೆಸಲಾಗುತ್ತಿದೆ ಅಂತ ಆರೋಗ್ಯ ಸಚಿವ ಶ್ರೀರಾಮುಲು ಹೇಳಿದ್ದಾರೆ. ಮಂಗಳೂರಿನಲ್ಲಿ ಮಾಧ್ಯಮಗಳ ಜೊತೆ ಮಾತನಾಡಿದ ಅವರು, ಮಂಗಳೂರಿನಲ್ಲಿ ಆತ ತಿರುಗಾಡಿದ ಸ್ಥಳಗಳಲ್ಲಿ ತಪಾಸಣೆ ಮಾಡಲಾಗುತ್ತಿದೆ. ಇದು ನಿಯಂತ್ರಣ ಆಗುವವರೆಗೆ ಕೊರೋನಾ ಬಂದ್ ಅನಿವಾರ್ಯವಾಗಿದೆ. ಬೇರೆ ದೇಶದಿಂದ ಬರುವವರನ್ನ ಸ್ಕ್ಯಾನಿಂಗ್ ಮಾಡಲಾಗುತ್ತಿದೆ. ಈವರೆಗೆ 1,85,000 ಮಂದಿಯನ್ನ ಸ್ಕ್ಯಾನಿಂಗ್ ಮಾಡಲಾಗಿದೆ ಅಂತ ಶ್ರೀರಾಮುಲು ಹೇಳಿದರು. ಯಾವ ರೀತಿಯಲ್ಲಿ ಮುಂಜಾಗ್ರತಾ ಕ್ರಮಕ್ಕೋಸ್ಕರವಾಗಿ ಈ ವೈರಸ್ ಬರಲಾರದಂತೆ ಯಾವ ರೀತಿಯಲ್ಲಿ ತಡಿಬೇಕು ಅನ್ನೋ ವಿಚಾರ ಬಂದಂತ ಟೈಮಲ್ಲಿ ಜಾಗೃತಿ ಮೂಡಿಸಂತ ಕೆಲಸ ನಮ್ಮ ಆಶಾ ಕಾರ್ಯಕರ್ತರು ಕೂಡ ಮಾಡ್ತಾ ಇದ್ದಾರೆ. ಅದಕ್ಕೋಸ್ಕರವಾಗಿ ಇವತ್ತು ಎಲ್ಲ ರೀತಿಯಲ್ಲಿ ಕೂಡ ನಮ್ಮ ಸರ್ಕಾರ, ನಮ್ಮ ಯಡಿಯೂರಪ್ಪನವರು ಮುಖ್ಯಮಂತ್ರಿಗಳು ಮೊನ್ನೆ ತಾನೇ ಒಂದು ವಾರ ಕಾಲ ರಜವನ್ನು ಕೂಡ ಘೋಷಣೆ ಮಾಡಿ ಸಿನಿಮಾ ಥಿಯೇಟರ್ಗಳು, ಮಹಾಲ್ಗಳು, ದೇವಸ್ಥಾನಗಳ ಹತ್ರ ಸಾರ್ವಜನಿಕರು ಎಲ್ಲೆಲ್ಲಿ ಕೂಡ್ತಾರೋ ಅಲ್ಲಿ ಯಾವುದೇ ರೀತಿಯ ವೈರಸ್ ಬರಬಾರ್ದನ್ನಂತ ಕಾರಣದಿಂದ ಅವೆಲ್ಲ ಕೂಡ ರಜವನ್ನು ಕೂಡ ಘೋಷಣೆಯನ್ನು ಕೂಡ ಮಾಡಿದ್ದಾರೆ. ಅದಕ್ಕೋಸ್ಕರವಾಗಿ ಸುಮಾರಾಗಿ ಇವತ್ತು ನಮ್ಮ ರಾಜ್ಯದಲ್ಲಿ ಯಾವುದೇ ರೀತಿಯಲ್ಲಿ ಕೂಡ 3 ತಿಂಗಳಿಗೆ ಬೇಕಾದಷ್ಟು ಮಾಸ್ಕ್ಗಳು ಇದಾವೆ. ಅಲ್ಲಲ್ಲಿ ಇವತ್ತು ಮಾಸ್ಕ್ಗಳು ಬ್ಲ್ಯಾಕಲ್ಲಿ ಮಾರಾಟ ಆಗ್ತಾ ಇದೆ ಅಂತ ನಾವು ಸುದ್ದಿ ಕೇಳ್ತಾ ಇದ್ವೋ, ಅದರ ಬಗ್ಗೆ ಕೂಡ ನಾವು ಕಠಿಣವಾದಂಥ ಕ್ರಮ ತಗೊಂಡು ಅದರ ಬಗ್ಗೆ ಕೂಡ ನಿಗಾ ವಹಿಸುವಂಥ ಕೆಲಸ ಕೂಡ ಮಾಡ್ತಾ ಇದ್ವಿ. ಅದಕ್ಕೋಸ್ಕರ ಸುಮಾರು 1,50,000 ಮಂದಿಗೆ ಪರ್ಸನಲ್ ಪ್ರೊಟೆಕ್ಷನ್ ಎಕ್ವಿಪ್ಮೆಂಟ್ ಸಲುವಾಗಿ ಎಲ್ಲ ರೀತಿಯಲ್ಲೂ ಕೂಡ ಸಿದ್ಧತೆಯನ್ನು ಕೂಡ ಮಾಡ್ಕೊಂಡು ನಿಂತೀವಿ. ಸುಮಾರು 3,00,000 N95 ಮಾಸ್ಕ್ಗಳು ಕೂಡ ಇವತ್ತು ಲಭ್ಯತೆ ಕೂಡ ನಮ್ಮ ಹತ್ರ ಇದಾವೆ. ಸುಮಾರಿಗೆ 6,000 ಥರ್ಮಲ್ ಸ್ಕ್ಯಾನಿಂಗ್ ಮಿಷನ್ಸ್ಗಳು ಕೂಡ ಅವು ಕೂಡ ರೆಡಿ ಆಗಿದ್ದಾವೆ.